मागीर काही असा आम्ही आता उज्जिरेंत देवळ ಅಂತ ಸ ಅರೆ ಈ ಶ್ರೇಯನ್ಗೆ ಏನಾಯಿತು ಇದ್ಯಾಕೆ ಈ ಥರ ಕೊಂಕಣಿ ಭಾಷೆ ಮಾತಾಡ್ತಾ ಇದ್ದಾಳೆ ಅಂತ ಅಂದ್ಕೊಂಡ್ರ ಎಸ್ ಅದಕ್ಕೊಂದು ರೀಸನ್ ಇದೆ. ನಮ್ಮ ಈಗ ಹಿಂದೂ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಮುಸ್ಲಿಂ ಧರ್ಮ ಅಂತ ನಾವು ಅಷ್ಟೇ ಪಂಗಡ ಮಾಡಿದ್ದೀವಿ. ಆದರೆ ಒಂದು ಧರ್ಮ ಅಥವಾ ಧಾರ್ಮಿಕ ಆಚರಣೆ ಆದಾಗ ಅಲ್ಲಿ ಯಾವುದೇ ಧರ್ಮ ಇಲ್ಲದಕ್ಕೆ ಇವತ್ತು ಉಜಿರೆಯ ಜನಾರ್ದನ ಸ್ವಾಮಿ ದೇವಸ್ಥಾನ ಸಾಕ್ಷಿಯಾಗಿರುವಂಥದ್ದು. ಈಗ ನೋಡ್ತಾ ಇದ್ದೀರಿ ನೀವು 30ಕ್ಕೂ ಹೆಚ್ಚಿನ ಮಂದಿ ಶ್ರಮದಾನ ಮಾಡ್ತಾ ಇದ್ದಾರೆ. ಯಾರದು? ಯಾವುದೇ ಹಿಂದೂ ಧರ್ಮಿಗಳಲ್ಲ, ಕ್ರಿಶ್ಚಿಯನ್ ಧರ್ಮೀಯರು. ಎಸ್, ಉಜಿರೆಯ ಸೈಂಟ್ ಆಂಥೋನಿ ಚರ್ಚ್ನ ಕ್ರಿಶ್ಚಿಯನ್ ಬಾಂಧವರು ಸೇರಿಕೊಂಡು ಉಜಿರೆಯ ಜನಾರ್ದನ ಸ್ವಾಮಿ ದೇವಸ್ಥಾನದಲ್ಲಿ ಶ್ರಮದಾನ ಮಾಡ್ತಾ ಇದ್ದಾರೆ. ಎಸ್, ಮಾರ್ಚ್ 3ರಿಂದ ಮಾರ್ಚ್ 11ರವರೆಗೆ ಐತಿಹಾಸಿಕ ಬ್ರಹ್ಮಕಲಶ ಉತ್ಸವ ಆಗೋಕ್ಕಿದೆ. ರಾಜಗೋಪುರದ ಉದ್ಘಾಟನೆ ಆಗೋಕ್ಕಿದೆ. ಜೊತೆಗೆ ಬ್ರಹ್ಮರಥ ಪುಷ್ಪರಥ ಸಮರ್ಪಣೆ ಆಗೋಕ್ಕಿದೆ. ಅದಕ್ಕೋಸ್ಕರ ಇದೀಗ ಭರ್ಜರಿಯ ಅದ್ದೂರಿಯ ತಯಾರಿಗಳು ಎಲ್ಲ ಕಡೆ ಆಗ್ತಾ ಇದೆ. ಅದೆಲ್ಲ ಯಾವ ಥರ ಅನ್ನೋದನ್ನು ಈಗಾಗಲೇ ನಾವು ಸುದ್ದಿ ನ್ಯೂಸ್ನಲ್ಲಿ ಪ್ರತಿಯೊಂದು, ಅದು ಸಣ್ಣವರು ಅಂತಿಲ್ಲ ಅಥವಾ ಧಣಿಗಳು ಅಂತಿಲ್ಲ, ಶ್ರೀಮಂತರು ಅಂತಿಲ್ಲ, ಪ್ರತಿಯೊಬ್ಬರು ಕೂಡ ಆ ಕೆಲಸ ಮಾಡುವವ್ರದ್ದು ಹಿಡಿದು ಎಲ್ಲವರದ್ದು ಕೂಡ ನಾವು ಒಂದು ಸಂದರ್ಶನ ಮಾಡಿ ಆ ವಿಶೇಷ ವರದಿ ನಾವು ಪ್ರಸಾರ ಮಾಡ್ತಾನೆ ಬಂದಿದ್ದೀವಿ. ಇವತ್ತು ನಾವು ವಿಶೇಷವಾಗಿ ಈ ವರದಿ ಮಾಡೋಕ್ಕೆ ಬಂದಿದ್ದೀವಿ. ಅದುವೇ ಕ್ರಿಶ್ಚಿಯನ್ ಬಾಂಧವರು ಕೂಡ ನಮ್ಮಲ್ಲಿ ಯಾವುದೇ ಧರ್ಮದ ಭೇದ ಇಲ್ಲ, ನಾವೆಲ್ಲರೂ ಕೂಡ ಮನುಷ್ಯರು, ನಾವೆಲ್ಲ ಮನುಷ್ಯರು. ನಾವೆಲ್ಲ ದೇವಸ್ಥಾನದ ಒಂದು ಶ್ರಮದಾನದ ಮೂಲಕ ನಮ್ಮ ಒಂದು ಕೆಲಸವನ್ನು ಮಾಡೋಕ್ಕೆ ಬಂದೀವಿ ಅಂತ ಹೇಳೋ ಮೂಲಕ ಇವತ್ತು ಉಜಿರೆಯ ಈ ಒಳಾಂಗಣದಲ್ಲಿರುವಂಥ ಆ ಗರ್ಭಗುಡಿಯ ಹೊರಗಡೆ ಇರುವಂಥ ಆವರಣದಲ್ಲಿ ಶ್ರಮದಾನ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ನೋಡೋದು, ಪುರುಷರಾಗಿರ್ಬೋದು, ಮಹಿಳೆಯರು ಎಲ್ಲರೂ ಕೂಡ ಒಂದು ಪೊರಕೆಯನ್ನು ಹಿಡ್ಕೊಂಡು ಬಹಳ ಉತ್ಸಾಹದಿಂದ, ಬಹಳ ಖುಷಿಯಿಂದ ಒಳ್ಳೆಯ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿಕೊಂಡು ಬಹಳ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ನಿಜ ಕೂಡ ಬಹಳ ಖುಷಿಯಾಗುತ್ತೆ ನೋಡಬೇಕಾದ್ರೆ. ಇದೆಲ್ಲದೂ ಕೂಡ ಒಂದು ಐತಿಹ್ಯವನ್ನು ಕೂಡ ಮೆರೀತಾ ಇದೆ. ಒಂದು ಉಜಿರೆಯ ಜನಾರ್ದನ ಸ್ವಾಮಿ ದೇವಸ್ಥಾನ, ಹಳ್ಳಿ ಮನೆಯ ಪ್ರವೀಣ್ ಆಗಿರ್ಬೋದು, ಜೊತೆಗೆ SKDRDPಯ ಪ್ರಾದೇಶಿಕ ಯೋಜನಾಧಿಕಾರಿರುವಂಥ ಮನೋಜ್ ಅವರು ಕೂಡ ಇದರ ಒಂದು ಮುಂದಾಳತ್ವ ವಹಿಸಿರುವಂಥವ್ರು. ಅಲ್ಲಿ ನೋಡಿ ಪಿಂಕ್ ಶರ್ಟ್ ಹಾಕಿ ಲೈನ್ ಶರ್ಟ್ ಹಾಕಿದರೆ ಅವರೇ ಅದರ ಮುಂದಾಳತ್ವ ವಹಿಸ್ಕೊಂಡು ಅವರೇ ಎಲ್ಲರೂ ಕೂಡ ಹೇಳಿ ಇಲ್ಲಿ ಕರ್ಕೊಂಡ್ಬಂದಿರುವಂಥದ್ದು. ನಿಜ ಕೂಡ ಇದು ಒಳ್ಳೆಯ ಕಾರ್ಯ, ಎಲ್ಲರೂ ಕೂಡ ಮಾದರಿಯ ಕಾರ್ಯ, ಎಲ್ಲರೂ ಕೂಡ ಇದನ್ನು ನೋಡಿಕೊಂಡು ಅನುಕರಣೀಯ ಕಾರ್ಯ ಅಂತ ಹೇಳ್ಬೋದು. ಅಂತಹ ಅದ್ಭುತ ಕಾರ್ಯದಲ್ಲಿ ಇವತ್ತು ಉಜಿರೆಯ ಸಂತ ಆಂಥೋನಿ ಚರ್ಚ್ನ ಪ್ರತಿಯೊಬ್ಬರು ಕೂಡ ಭಾಗವಹಿಸಿರುವಂಥದ್ದು. ಇದೀಗ ಈ ಶ್ರಮದಾನದ ಬಗ್ಗೆ ಮಾತಾಡೋಕ್ಕೆ ಒಂದು ಆ ಚರ್ಚ್ನ ಮಾಜಿ ಉಪದೇಶರಾಗಿರುವಂಥ ಆಂಥೋನಿ ಫೆರ್ನಾಂಡಿಸ್ ಇದ್ದಾರೆ. ಸರ್ ನಮಸ್ತೆ. ನಿಜ ಕೂಡ ಬಹಳ ಅನುಕರಣೀಯ, ಬಹಳ ಮಾದರಿಯಾಗಿರುವಂಥ ಕೆಲಸ ಇದು. ಇದರಲ್ಲಿ ನಮ್ಮ ಇಂಥ ಒಂದು ಕೆಲಸ ಕಾರ್ಯದಲ್ಲಿ ಯಾವುದೇ ಧರ್ಮ ಭೇದ ಇಲ್ಲದಕ್ಕೆ ನೀವು ಸಾರುತ್ತಾ ಇದ್ದೀರಾ. ಸೊ ಇದು ಆ್ಯಕ್ಚುಲಿ ಇಲ್ಲಿ ಯಾರೆಲ್ಲ ಭಾಗವಹಿಸಿರುವಂಥ ಇದರ ಒಂದು ಉದ್ದೇಶ, ನೀವು ಏನು ಮೆಸೇಜ್ ಕೊಡಬೇಕು ಅಂತ ಇದ್ದೀರಾ ಅಂತ? ನೋಡಿ, ಇದು ನಾವೊಂದು ಸಂತ ಆಂಥೋನಿ ಚರ್ಚ್ ಉಜಿರೆ ಇದರ ಒಂದು ಅಂತಧರ್ಮೀಯ ವಲಯ ಅಂತ ಉಂಟು ನಮ್ಮದು. ಅಂದರೆ ಇತರ ಧರ್ಮದವರಿಗೆ ಸೇರಿ ಒಂದು ಒಳ್ಳೆಯ ಸಂಬಂಧವನ್ನು ರೂಪಿಸಿಕೊಳ್ಳಿಕ್ಕೆ ಒಂದು ಆಯೋಗ ಮಾಡಿದ್ದೇವೆ ನಾವು. ಅದರ ಆಯೋಗದ ಮುಖ್ಯಸ್ಥರಾಗಿದ್ದಾರೆ ನಮ್ಮ ಮನೋಜ್ ಸರ್, ಇವರು ಮನೋಜ್ ಬೆನಿಜಸ್. ಮತ್ತು ಎಲ್ಲ ಆಯೋಗದ ಮುಖ್ಯಸ್ಥರು ವಲಯ ಪಿಂಟ ಇವರು. ಮತ್ತು ನಮ್ಮ ಇಲ್ಲಿ ಭಾರತೀಯ ಕಥೋಲಿಕ ಯುವ ಸಂಚಲನ ಅಂದರೆ ಯೂತ್ ಅದರ ಘಟಕದ ವತಿಯಿಂದ ಕೂಡ ಶ್ರಮದಾನ ಆಗ್ತಾ ಉಂಟು. ಅದರ ಅಧ್ಯಕ್ಷ ಮರ್ವಿನ್ ಅವರು ಇಲ್ಲಿದ್ದಾರೆ. ಮತ್ತು ಕಥೋಲಿಕ ಸಭಾ ಉಜಿರೆ ಘಟಕ, ಹಾಗೆ ಎಲ್ಲ ಎರಡು ಸಂಘಟನೆ ಮತ್ತು ಅಂತರ್ಮಿಕ ಆಯೋಗ ಒಟ್ಟಿಗೆ ಇವರು ಸೇರಿ ನಾವು ಒಂದು 30 ಜನ ಇಲ್ಲಿ ಕೆಲಸ ಮಾಡ್ತಿದ್ದೇವೆ. ಉದ್ದೇಶ ಇಷ್ಟೇ, ನಮ್ಮ ಈ ಒಂದು ಜನಾರ್ದನ ದೇವಸ್ಥಾನ ಮತ್ತು ಅನುಗ್ರಹ ಚರ್ಚ್ ಮತ್ತು ನಮ್ಮ ಅನುಗ್ರಹ ಶಾಲೆ, ಇದಕ್ಕೊಂದು ವಿಶೇಷವಾದ ಸಂಬಂಧ ಇದೆ ಮೊದಲಿಂದ ಕೂಡ. ನಾವು ಪ್ರತಿಯೊಂದು ನಮ್ಮ ಚರ್ಚಲ್ಲಿ ಏನು ವಿಶೇಷ ಕಾರ್ಯಕ್ರಮ ಆಗ್ತದೆ ಆ ಸಂದರ್ಭದಲ್ಲಿ ಇಲ್ಲಿ ಭೇಟಿ ನೀಡಿ ಇಲ್ಲಿ ಯಾರು ಮುಖ್ಯಸ್ಥರು ಇರ್ತಾರೆ, ಈಗ ನಮ್ಮ ಸರ್ದೇಶ ಪಡವಟ್ಟನವರು ಇದ್ದಾರೆ, ಅವರನ್ನು ಒಂದು ಕಾರ್ಯಕ್ರಮ ಕರೆಯುವಂಥದ್ದು, ಆಹ್ವಾನಿಸುವಂಥದ್ದು ಅವನ್ನು ನಾವು ಮೊದಲಿಂದ ರೂಢಿ ಮಾಡಿಕೊಂಡು ಬಂದಿದ್ದೇವೆ. ಅದೇ ರೀತಿ ಇಲ್ಲಿಯೇನು ಪ್ರೋಗ್ರಾಮ್ ಆಗ್ತದೆ, ಇನ್ನೇನು ವಿಶೇಷ ಆಗ್ತದೆ ಬ್ರಹ್ಮಕಲಶದಲ್ಲಿ ಯಾವುದೇ ಇರಲಿ ನಮ್ಮನ್ನೊಂದು ಕರೆಯುವಂಥದ್ದು ವ್ಯವಸ್ಥೆ ಒಂದು ಮೊದಲಿಂದ ಉಂಟು. ಇತ್ತೀಚೆಗೆ ನಮ್ಮ ಸಂತ ಚರ್ಚ್ ನವೀಕರಣಗೊಂಡು ಉದ್ಘಾಟನೆಗೊಳ್ಳುವ ಸಂದರ್ಭದಲ್ಲಿ ಕೂಡ ನಾವು ಇಲ್ಲಿ ಬಂದಿದ್ದೆವು. ಇಲ್ಲಿ ಬಂದು ನಮ್ಮ ಆಡಳಿತ ಮುಖ್ಯಸ್ಥರಾಗಿರುವ ಸರ್ದೇಶ ಪಡ್ಡ ಭೇಟಿಯಾಗಿ ನಮ್ಮ ಸಭಾ ಕಾರ್ಯಕ್ರಮ ಕರೆದಿದ್ದೆವು. ಅವರು ಆ ಕಾರ್ಯಕ್ರಮ ಭಾಗವಹಿಸಿದಾಗ ಅವರೊಂದು ಮಾತನ್ನು ಹೇಳಿದರು. ಇದೊಂದು ಒಳ್ಳೆಯ ಸಂದರ್ಭ, ಯಾಕೆಂದರೆ ಒಂದು ಕಡೆಯಿಂದ ನಮ್ಮ ಜಾತ್ರೆಯಲ್ಲಿ ಬ್ರಹ್ಮಕಲಶ ಆಗ್ತಾ ಉಂಟು, ಇನ್ನೊಂದು ಕಡೆಯಿಂದ ನಮ್ಮ ಚರ್ಚ್ ಒಂದು ನವೀಕರಣಗೊಂಡು ಉದ್ಘಾಟನೆ ಆಗ್ತಾ ಇರೋದು ಒಂದು ಹಾಕತಲ್ಲಿ ಅಂತ ಹೇಳಬೇಕು. ಎರಡು ಕಡೆ ಒಳ್ಳೆಯ ವಿಷಯ ಅಂತ ಹೇಳಿದ್ದು ನಮಗೊಂದು ಅದು ಸ್ಫೂರ್ತಿ ಆಗಿತ್ತು. ನನಗೆ ಉಪದೇಶನಾಗಿದ್ದೆ, ನಾನು ಆ ಸ್ಟೇಜಲ್ಲಿ ಇದ್ದೆ, ಆ ಸ್ಫೂರ್ತಿ ನನಗೆ ಆಗಿತ್ತು. ಆ ಒಂದು ಸ್ಫೂರ್ತಿಯಿಂದಲೇ ನಾವೊಂದೊಂದು ಈ ಒಂದು ಕೆಲಸ ಮಾಡಬೇಕಂತೇಳಿ ನಾನು ಇವಾಗ ಮನೋಜ್ ಮಿನಿಸ್ ಆಗಲಿ ನಮ್ಮ ಉಳಿದವ್ರಿಗೆ ಹೇಳುವಾಗ ಎಲ್ಲರೂ ಒಪ್ಕೊಂಡ್ರು, ಹೌದು ಇದು ಮಾಡಬೇಕು ನಾವು ಅಂತೇಳಿ. ಹಾಗೆ ಇಲ್ಲಿ ಯಾವುದೇ ನಾವು ಧರ್ಮ ವಿಷಯ ಇಲ್ಲ, ಮೊದಲು ಮನುಷ್ಯ ಧರ್ಮ ಅಲ್ವಾ, ಅದನ್ನು ನಾವು ಮೊದಲು ಪಾಲನೆ ಮಾಡುವಂಥದ್ದು. ಮತ್ತು ಅದ್ರ ಮೇಲೆ ಆಮೇಲೆ ನಮಗೆ ಒಳ್ಳೆಯ ಸ್ವಾಗತ ನಾವು ಇಲ್ಲಿ ಮಾಹಿತಿ ಕೊಟ್ಟಾಗ ನಾವು ಕೆಲಸ ಮಾಡಲಿ ಬರ್ತೇವೆ ಅಂತ ಹೇಳುವಾಗ
ಒಳ್ಳೆ ಸಹಕಾರ ನಮಗೆ ಕೊಟ್ಟಿದ್ದಾರೆ. ಆಯ್ತು ಬನ್ನಿ ಅಂತ ಹೇಳಿದ್ದಾರೆ, ಇವತ್ತು ಕರೆದಿದ್ದಾರೆ, ನಮಗೆ ಇದು ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ. ಇದೊಂದು ಆ ಪುಣ್ಯದ ಕೆಲಸ ಹೇಳ್ಬೋದು. ಒಂದು ಅವಕಾಶ ನಮಗೆ ಕೊಟ್ಟಿದ್ದಕ್ಕೆ ನಾವು ಒಂದು ಅವರಿಗೆ ಧನ್ಯವಾದ ಇಲ್ಲ. ಈ ಸಮಿತಿಯ ಯಾರಿದ್ದಾರೆ ಪ್ರತ್ಯೇಕವಾಗಿ ಇಲ್ಲಿ ಯಾರು ಅನುಮತಿ ಮುಕ್ತರಾಗಿದ್ದಾರೆ ನಮ್ಮ ಸರಿತ ಪಡೆಯವರು, ನಮ್ಮ ಅನುಗ್ರಹ ಶಾಲೆ ಹಳೆಯ ವಿದ್ಯಾರ್ಥಿ ಕೂಡ ಅವರು. ಹೌದೌದು. ಹಾಗೆ ಅದೊಂದು ಅವ್ರಿಗೊಂದು ನಾವು ವಿಶೇಷವಾಗಿ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮನೋಜ್ ಸರ್, ಇವರು SKDRDPಯ ಪ್ರಾದೇಶಿಕ ಯೋಜನಾಧಿಕಾರಿ ಕೂಡ ಹೌದು. ಇದೀಗ ನಿಮ್ಮ ಈ ಚರ್ಚ್ನ 2 ಸಂಘಟನೆ ಇದೆ, ಅದರ ಮೂಲಕ ನೀವು ಸಂಘ ಸಂಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ಸೊ ಮುಖ್ಯವಾಗಿ ಯಾವುದೆಲ್ಲ ಸಂಘ ಸಂಸ್ಥೆ ಸೇರಿಕೊಂಡಿರುವಂಥದ್ದು, ಈ ಕೆಲಸ ಮಾಡಿ ನಿಮಗೆ ಎಷ್ಟು ಖುಷಿ ಕೊಡ್ತಾ ಇದೆ? ನಮಸ್ಕಾರ ಮೇಡಮ್. ನಾವು ಬಹಳ ಮುಖ್ಯವಾಗಿ ನಮ್ಮ ಉಜಿರೆ ಸಂತ ಅಂತೋನಿ ಚರ್ಚ್ ಏನಿದೆ, ನಾವು ಈ ಒಂದು ಚರ್ಚ್ನಲ್ಲಿ ಒಂದು ಕ್ಯಾಥೋಲಿಕ್ ಸಭಾ ಅಂತೇಳಿ ಸಂಘಟನೆ ಇದೆ. ನಂತರ ICUM ಅಂದರೆ ನಮ್ಮ ಒಂದು ಯುವ ಸಂಚಾಲನ ಕೂಡ ಇದೆ. ಜೊತೆಗೇನೆ ನಾವು 22 ಆಯೋಗ ಮಾಡಿಕೊಂಡಿದ್ದೇವೆ. ಈ ಆಯೋಗಗಳು ಬೇರೆ ಬೇರೆ ಕೆಲಸಗಳನ್ನು ಮಾಡಿಕೊಂಡು ಅಲ್ಲಿ ಹೋಗ್ತವೆ. ಅದರಲ್ಲಿ ಒಂದು ಆಯೋಗ ಸರ್ವಧರ್ಮೀಯರ ಒಂದು ಸಂವಹನ ಆಯೋಗ ಅಂತೇಳಿ ಇದೆ. ಅದರಲ್ಲಿ ಈ ಒಂದು ಆಯೋಗದ ಮೂಲಕ ನಾವು ಇವತ್ತು ಇಲ್ಲಿ ಈ ದೇವಸ್ಥಾನದಲ್ಲಿ ನಾವು ಇವತ್ತು ಸೇರಿಕೊಂಡು ಕೆಲಸ ಮಾಡ್ತಿದ್ದೇವೆ. ಜೊತೆಗೇನೆ ನಮ್ಮಲ್ಲಿ ಸೈಂಟ್ ವಿಷನ್ ಪೌಲ್ ಅಂತೇಳಿ ಕೂಡ ಒಂದು ಹೇಳುವಂಥ ಸಂಘಟನೆ ಇದೆ. ಅವರು ಕೂಡ ಇದಕ್ಕೆ ನಾವು ಇಲ್ಲಿ ಸೇರಿಕೊಂಡಿದ್ದಾರೆ. ಹಾಗೆಯೇ ಈಗ ಒಂದು 3-4 ಸಂಘಟನೆಗಳು ಸೇರಿಕೊಂಡು ನಮ್ಮ ಧರ್ಮಗುರುಗಳ ಒಂದು ಮಾರ್ಗದರ್ಶನದಲ್ಲಿ ನಾವು ಇವತ್ತು ಈ ಜನಾರ್ದನ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಒಂದು ಪೂರ್ವಕವಾಗಿ ನಾವು ಈ ಒಂದು ಸೇವೆಯನ್ನು ಕೊಡಲಿಕ್ಕೆ ನಾವಿಲ್ಲಿ ಬಂದಿದ್ದೇವೆ. ಈಗಾಗಲೇ ಅಂತೋನಿಯವರು ಹೇಳಿದ ಹಾಗೆ ಬಿಯಾಂಡ್ ಧರ್ಮ ಅಂತೇಳಿ ಒಂದು ಶಬ್ದ ಇದೆ ಇಂಗ್ಲೀಷಲ್ಲಿ, ಧರ್ಮಕ್ಕಿಂತ ಮಿಗಿಲಾದದ್ದು ಅಂತೇಳಿ. ಅದು ಆ ಒಂದು ಅನ್ಯೋನ್ಯತೆ ನಮಗೆ ಈ ಭಾಗದಲ್ಲಿ ನೋಡಲಿಕ್ಕೆ ಮಾತ್ರ ನಮಗೆ ಸಿಗ್ತದೆ ಜಾಸ್ತಿ. ಇಲ್ಲಿ ಯಾವುದೇ ಧರ್ಮ ಜಾತಿ ಭೇದ ಇಲ್ಲದೆ ನಾವು ಅಂದರೆ ಅಲ್ಲಿ ಹೋದಾಗ ನಮಗೆ ಅದು ಏನು ನಮ್ಮ ಮನಸ್ಸಿಗೆ ಬರುವುದೇ ಇಲ್ಲ, ನಾನು ಹಿಂದೂ, ನಾನು ಕ್ರಿಶ್ಚಿಯನ್, ಮುಸ್ಲಿಮ್ ಅಂತೇಳಿ ಬರುವುದೇ ಇಲ್ಲ. ಈಗ ನಾವಿಲ್ಲಿದ್ದೇವೆ, ನಮಗೆ ಅನಿಸೋದೇ ಇಲ್ಲ ನಾವು ಬೇರೆ ಧರ್ಮದವರು ಅಂತೇಳಿ. ನಮಗೆ ಇದೇ ನಾವು ಕೂಡ ದೇವಸ್ಥಾನದವರು ಅಂತ ಹೇಳುವಂಥ ಭಾವ ನಮಗೆ ಬರ್ತಾ ಇದೆ. ಹಾಗಾಗಿ ನಾವು ಒಂದು ಸಣ್ಣ ಒಂದು ಕೊಟ್ಟಂಥ ಮಾಹಿತಿಗಾಗಿ ಅವರಿಗೆ ಹೇಳಿದಾಗ ಅದು ನಾವು ಕೂಡ ಬರ್ತೇವೆ ಇಲ್ಲಿಗೆ, ನಾವು ಬಂದು ನಮ್ಮಿಂದ ಸೇವೆಯನ್ನು ಕೂಡ ನಾವು ಮಾಡ್ತೀವಿ ಅಂತ ಹೇಳಿದಕ್ಕೆ ಈ ಸುಮಾರು 30 ಜನ ನಾವು ಇಲ್ಲಿ ಬಂದಿದ್ದೇವೆ. ಸುಮಾರು 5-6 ಮಂದಿ ಜನ ಮಹಿಳೆಯರಿದ್ದಾರೆ, ಉಳಿದವರೆಲ್ಲ ಗಂಡಸರು ಸೇರಿಕೊಂಡು ಇವತ್ತು ಈ ಒಂದು ಕ್ಲೀನಿಂಗನ್ನು ಮಾಡಿಕೊಡ್ಬೇಕು, ಜೊತೆಗೆ ಸ್ವಲ್ಪ ಅಲ್ಲೆಲ್ಲಿ ಮಣ್ಣು ಹಾಕ್ಲಿಕ್ಕೆ ಉಂಟು, ಅದನ್ನು ಕೂಡ ಮಾಡಿಕೊಡ್ಬೇಕಂತೇಳಿ ನಾವು ಇವತ್ತು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೇವೆ. ಇವತ್ತು ನಮ್ಗೆ ಎಷ್ಟು ಆಗ್ತದೆ ಅಲ್ಲಿವರೆಗೆ ನಾವು ಇವತ್ತು ಸೇರಿ ಇಲ್ಲಿ ಇದ್ದುಕೊಂಡು ನಾವು ಕೆಲಸ ಮಾಡಬೇಕಂತೇಳಿ ನಿರ್ಧಾರ ಮಾಡಿದ್ದೇವೆ ಮೇಡಮ್. ನಿಮ್ಮದು ಸರ್ವಧರ್ಮೀಯರ ಸಮನ್ವಯನೇ ಏನದು ಧರ್ಮ ಸಮನ್ವಯ ಆಯೋಗ ಅಂತ ಇದೆ, ಸರ್ವಧರ್ಮ ಸಮನ್ವಯ ಆಯೋಗ ಅಂತ ಇದೆ. ಅದರಲ್ಲಿ ಎಲ್ಲರೂ ಕೂಡ ಇದ್ದಾರೆ, ಎಲ್ಲ ಧರ್ಮೀಯರು ಇದ್ದಾರೆ ಅಥವಾ ಕೇವಲ ಒಂದು ಕೃಷಿ? ಅದು ಅಂತ ಹೇಳಿದ್ರೆ ಇದರ ಉದ್ದೇಶ ಏನು ಹೇಳಿದರೆ, ನಮ್ಮ ಒಂದು ಕ್ರೈಸ್ತ ಧರ್ಮದ ಮೂಲಕ ಬೇರೆ ಧರ್ಮದವರೊಟ್ಟಿಗೆ ನಾವು ಹೇಗಿರಬೇಕು ಹೇಳುವಂಥದ್ದು ಇದರ ಮುಖ್ಯ ಉದ್ದೇಶ. ಉದಾಹರಣೆಗೆ ಇವತ್ತು ಇಲ್ಲಿ ನಮಗೆ ಒಂದು ಅವಕಾಶ ಸಿಕ್ಕಿದೆ. ಈಗ ನಾಡಿದ್ದು ರಂಜಾನ್ ಬರುವಾಗ ನಾವು ಅವರ ಮುಖ್ಯಸ್ಥರು ಯಾರಿದ್ದಾರೆ ಅಲ್ಲಿ ಹೋಗಿ ನಾವು ಕೂಡ ಅವ್ರಿಗೆ ಗ್ರೀಟ್ ಮಾಡಿಕೊಂಡು ಅವ್ರ ವಿಷಯ ಹೇಳಿ ನಾವು ಬರುವಂಥ ಕೆಲಸ ಕೂಡ ಮಾಡ್ತೇವೆ. ಜೊತೆಗೆ ಬೇರೆ ಬೇರೆ ನಮ್ಮ ದೀಪಾವಳಿ ಬೇರೆ ಹಬ್ಬ ಇರುವಾಗ ಕೂಡ ಅವರೊಟ್ಟಿಗೆ ಸೇರಿಕೊಂಡು ಕೆಲಸ ಮಾಡ್ತೇವೆ. ನಮ್ಮದು ಡಿಸೆಂಬರ್ 25 ಕ್ರಿಸ್ಮಸ್ ಹಬ್ಬ ಇದೆ. ಆ ಟೈಮಲ್ಲಿ ನಾವು ಬಂಧುತ್ವ ಕಾರ್ಯಕ್ರಮ ಅಂತೇಳಿ ಮಾಡ್ತೇವೆ. ನಮ್ಮಲ್ಲಿ ಕರೆದು ಎಲ್ಲರನ್ನು ಕರೆದು ಒಂದು ಅವರೊಟ್ಟಿಗೆ ಒಂದು ಸ್ನೇಹಕೂಟ ಅಂತೇಳಿ ಅದು ಕೂಡ ನಾವು ಮಾಡ್ತೇವೆ. ಹೀಗೆ ಎಲ್ಲ ಧರ್ಮದೊಟ್ಟಿಗೆ ನಾವು ಕೂಡ ಅದು ಬಹಳ ಮುಖ್ಯ ಉದ್ದೇಶ ಹೇಳಿದರೆ ಇಲ್ಲಿ ಯಾವುದೇ ಧರ್ಮದ ವಿಚಾರ ಬರುವುದಿಲ್ಲ. ಈಗ ಉದಾಹರಣೆಗೆ ಈಗ ಬುದ್ಧ ಹೇಳಿದ ಹಾಗೆ ಏನು ಆಸೆಯ ದುಃಖಕ್ಕೆ ಮೂಲ ಶಾಂತಿ ಬೇಕು ಹೇಳಿದ ಹಾಗೆ ಇಲ್ಲೂ ಕೂಡ ಹಾಗೆ ಎಲ್ಲರನ್ನು ಪ್ರೀತಿಸಿ, ನೀವು ನಿಮ್ಮ ನೆರೆಯವರನ್ನು ಪ್ರೀತಿಸಿ ಹೇಳುವಂಥದ್ದು ನಮ್ಮ ಯೇಸುವಿನ ಒಂದು ಚಿಂತನೆ. ಹಾಗಾಗಿ ನಾವು ಎಲ್ಲರೊಟ್ಟಿಗೆ ಸಮನ್ವಯದಿಂದ ಇರಬೇಕು, ಎಲ್ಲರೂ ಕೂಡ ಎಲ್ಲರೂ ಒಂದೇ ಕೂಡಿ ಬಾಳಿದರೆ ಸ್ವರ್ಗ ಸುಖ ಹೇಳುವಂಥ ಸಂದೇಶವನ್ನು ನಾವಿಲ್ಲಿ ಪ್ರಸಾರ ಮಾಡಿ ಪ್ರಯತ್ನ ಮಾಡ್ತೇವೆ. ಥ್ಯಾಂಕ್ ಯು ಮ್ಯಾಮ್. ಇವತ್ತು ಶ್ರಮದಾನಕ್ಕೆ ನೀವೆಲ್ಲ ಭಾಗವಹಿಸಿರುವಂಥದ್ದು ಎಷ್ಟು ಖುಷಿ ಇದೆ. ಜೊತೆಗೆ ನೀವು ಜನಗಳಿಗೆ ಏನು ಹೇಳಬೇಕಂತ ಹೇಳಿ? ನೋಡಿ, ನಾವು ಎಲ್ಲ ಧರ್ಮದವರನ್ನು ಪ್ರೀತಿಸುವವರು ಆದ ಕಾರಣ ನಾವು ಇಲ್ಲಿ ಬಂದಿದ್ದೇವೆ. ಇದರಲ್ಲಿ ಜಾತಿ ಮತ ಎಲ್ಲ ಏನಿಲ್ಲ. ಇದು ನಾವು 1 ವಾರದ ಮುಂಚೆ ಒಂದು ನಮ್ಮ ಮೀಟಿಂಗಲ್ಲಿ ಇಟ್ಟಿದ್ದೆವು, ನಮ್ಮದೊಂದು ಆಯೋಗ ಉಂಟು, ಅದರಲ್ಲಿ ಇಟ್ಟಿದ್ದೆವು ಇಲ್ಲಿ ಒಂದು ಸರ್ವಧರ್ಮೀಯ ಕೆಲಸವನ್ನು ಭಾಗವಹಿಸಬೇಕಂತ. ಹಾಗೆ ನಾವು ಇವತ್ತು ಇಲ್ಲಿ ಒಂದು ಕ್ಲೀನಿಂಗ್ ಮಾಡಿಕೊಡುವ ವ್ಯವಸ್ಥೆಗೆ ನಾವು ಇಲ್ಲಿಗೆ ಬಂದಿದ್ದೇವೆ. ನಮಗೆ ತುಂಬ ಖುಷಿ ಉಂಟು ಇಲ್ಲಿ ಒಂದು ಕೆಲಸ ಮಾಡಲಿಕ್ಕೆ. ಅಷ್ಟೇ ಹೇಳಿ ಬಯಸ್ತೇನೆ. ಹಂಗ ಪ್ರವೀಣ್ ದೊಡ್ಡು ಹೊಸ ಸೈ ಪುರಾಸಿ ನೆಕ್ಸ್ಟ್ ಕನ್ಫ್ಯೂಷನ್ ಹೆಂಗೆ ಪೂಜೆ ನನಗೆ ಬರೋದಿಲ್ಲ. ಓಕೆ, ಪರವಾಗಿಲ್ಲ, ತುಂಬ ಖುಷಿ ಆಗ್ತದೆ ನಿಮ್ಮನ್ನು ನೋಡಿದಾಗ. ಅದು ಬೇರೆ ಫುಲ್ಲು ಸೆಟಪ್ ಬೇರೆ, ಕಾಸ್ಟ್ಯೂಮ್ ಬೇರೆ ಚೇಂಜ್ ಮಾಡಿಕೊಂಡು ಕಂಪ್ಲೀಟಾಗಿ ರೆಡಿಯಾಗಿ ಬಂದಿರುವಂಥದ್ದು. ನೀವು ನಿಮ್ಮ ಸರ್ವಧರ್ಮ ಸಮನ್ವಯ ಅಂತ ಆಯೋಗ ಇದೆ, 2 ಸಂಘ ಸಂಸ್ಥೆ, ಅದರ ಮೂಲಕ ನೀವು ಇವತ್ತು ನಮ್ಮದು ಧರ್ಮ ಯಾವುದೂ ಅಲ್ಲ, ಮನುಷ್ಯ ಧರ್ಮ ಒಂದೇ ಅನ್ನೋದಕ್ಕೆ ಸಾರೋಕ್ಕೆ ಬಂದಿರುವಂಥದ್ದು. ನಿಮಗೆ ಎಷ್ಟು ಖುಷಿ ಇದೆ. ಜೊತೆಗೆ ಈ ದೇವಸ್ಥಾನ ಬಗ್ಗೆ ಇರುವಂಥ ನಂಬಿಕೆ ನಿಮಗೆ ಎಷ್ಟು ಅನ್ನು? ನೋಡಿ, ನಾವು ಉಜಿರೆಯಲ್ಲಿ ಬೆಳೆದು ದೊಡ್ಡವರದು. ಪ್ರತಿ ವರ್ಷ ಜಾತ್ರೆಗೆ ಹಾಗೂ ಇನ್ನಿತರ ಕಾರ್ಯಕ್ರಮಕ್ಕೆ ನಾವು ಇಲ್ಲಿ ಬರ್ತಾ ಇರುವವರು. ಸೊ ನಮಗೆ ಇವತ್ತೊಂದು ಭಾಳ ಖುಷಿಯ ವಿಚಾರ. ಯಾಕಂತೇಳಿದರೆ ಇಲ್ಲಿ ಒಂದು ಹಬ್ಬದ ವಾತಾವರಣ. ಇಲ್ಲಿ ಎಲ್ರಿಗೆ ಹಬ್ಬ, ನಮಗೆ ಕೂಡ ಹಬ್ಬನೇ. ನಾವೆಲ್ಲ ಒಂದೇ ಜಾತಿಯ, ಒಂದೇ ಧರ್ಮ, ಒಂದೇ ಮತ. ಸೊ ನಾವು ಏನಂತೇಳಿದರೆ ಎಲ್ಲರೂ ಸೇರಿ ಕೆಲಸ ಮಾಡಿದರೆ ಅದಕ್ಕೊಂದು ಖುಷಿ. ಇವತ್ತು ನಮ್ಮ ಚರ್ಚಿಂದ ಎಲ್ಲರೂ ನೋಡಿ ಎಲ್ಲ ಬಂದಿದ್ದಾರೆ, ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ. ನಮಗೆ ಖುಷಿಯ ವಿಚಾರ. ಯಾಕೆ ನಮ್ಮ ಊರ ದೇವಸ್ಥಾನ, ನಮ್ಮ ಊರಿನ ದನಿಗಳ ಒಂದು ಕೆಲಸ ಇದು, ಅದನ್ನು ಮಾಡೋದು ನಮ್ಮ ಕರ್ತವ್ಯ.
ಸೊ ನಾವು ಒಟ್ಟಿಗೆ ಸೇರಿ ಕೆಲಸ ಮಾಡ್ತಾ ಇದ್ದೇವೆ. ಓಕೆ, ಇವತ್ತು ನೀವು ಆರಂಭ ಮಾಡಿರುವಂಥದ್ದು, ನೆಕ್ಸ್ಟ್ ಮತ್ತೆ ಬರ್ತೀರಾ, ಇವತ್ತು ಎಷ್ಟು ತನಕ ಇರ್ತೀರಾ ನೀವು? ಇಲ್ಲ, ನಾವು ಮೊನ್ನೆ ಮೀಟಿಂಗಲ್ಲಿ ದನಿಗಳಿಗೆ ಹೇಳಿದ್ದೇವೆ, ನಾವು ನಮ್ಮದು ವರ್ತಕರದ್ದು ಕೂಡ ಇದು ಮೀಟಿಂಗ್ ಕರೆದಿದ್ರು, ಅದರಲ್ಲೂ ಹೇಳಿದ್ದೇವೆ ನಮ್ಮ ಸಂಪೂರ್ಣ ನಾವು ಸಹಕಾರ ಕೊಡ್ತೇವೆ. ಯಾವ ಟೈಮಲ್ಲಿ ಕರೆದ್ರೂ ವಾಲಂಟಿಯರ್ ಆಗಿ ನಾವು ಕೆಲಸ ಮಾಡ್ತೇವೆ ಇಲ್ಲಿ, ಅದು ಖಂಡಿತ. ಅದಕ್ಕೆ ಕರಿಬೇಕಂತ ಇಲ್ಲ, ನಾವು ಸ್ವಖುಷಿಯಿಂದ ಬಂದು ನಾವಿಲ್ಲಿ ನಮ್ಮ ಕೆಲಸವನ್ನು ಮಾಡ್ತೇವೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತಾ ಇದ್ದೇನೆ. ನಿಜ ಕೂಡ ಒಂದು ನಮ್ಮ ಉಜಿರೆ ಗ್ರಾಮದಲ್ಲಿ ಒಂದು ಇತಿಹಾಸ ಸೃಷ್ಟಿಸುವಂಥ ಒಂದು ಬ್ರಹ್ಮಕಲಶ ರಾಜಗೋಪುರ ಕೂಡ ಇದೆ. ಭಾಳ ವಿಶೇಷವಾಗಿ ಆಕರ್ಷಣೆ ಕೊಟ್ಟಿರುವಂಥ ನಮ್ಮ ಉಜಿರೆ ಗ್ರಾಮಕ್ಕೆ ಅನ್ನೋದು ಕಲಶಪ್ರಾಯ ಅಂತ ಹೇಳ್ಬೋದು. ಇದನ್ನು ನೋಡಿದ್ರೆ ನಿಮಗೆ ಎಷ್ಟು ಖುಷಿ ಇದೆ ಅಂತ ಈ ಒಂದು ರಾಜಗೋಪುರದ ನಿರ್ಮಾಣ? ನೋಡಿ, ಇದು ನಮಗೆ ಭಾಳ ಖುಷಿಯ ವಿಚಾರ. ಯಾಕಂತ ಹೇಳಿದರೆ ಈ ಸರ್ತಿ ನಮ್ಮ ಚರ್ಚಿನ ಗೋಪುರ ಕೂಡ ಆದದ್ದು ಇದೇ ವರ್ಷ, ಈ ಸರ್ತಿ ನಮ್ಮ ದೇವಸ್ಥಾನದ ಗೋಪುರ ಕೂಡ ಆದದ್ದು ಇದೇ ವರ್ಷ, ಹಾಗೆಯೇ ನಮ್ಮ ಮಸೀದಿದು ಕೂಡ ಕೆಲಸ ನಡೆಯೋದು ಇದೇ ವರ್ಷ. ಸೊ ಇಲ್ಲಿ ನಮ್ಮ TB ಸೆಂಟರಲ್ಲಿ ಏನು ಕೆಲಸ ನಡೆದಿದೆ ನಮಗೆ ಖುಷಿಯ ವಿಚಾರ. ಯಾಕೆ ನಾವು ಎಲ್ಲ ಧರ್ಮದವರು ಒಂದೇ ವರ್ಷ ಇಂಥ ಒಂದು ದೊಡ್ಡ ಕೆಲಸಕ್ಕೆ ಸಿದ್ಧರಾಗ್ತಿದ್ದೇವೆ ಅಂತ ಹೇಳಿದರೆ ಅದು ನಮಗೆ ಭಾಳ ಖುಷಿಯ ವಿಚಾರ. ಮತ್ತು ದನಿಗಳ ಬಗ್ಗೆ ಹೇಳೋದು ಅಂತ ಹೇಳಿದರೆ ನಮಗೆ ಒಂದು ಅಂಗಡಿಯನ್ನು ಕೂಡ ಕೊಟ್ಟವರು ಅವರು, ನಮಗೆ ಒಂದು ಉದ್ಯಮಕ್ಕೆ ಅವಕಾಶವನ್ನು ಕೂಡ ಪೇಟೆಯಲ್ಲಿ ಕಲ್ಪಿಸಿದವರು. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಶರತ್ ಕೃಷ್ಣ ಪಡವಟ್ಟೆಯವರಿಗೆ ಹಾಗೂ ಅವರ ತಂದೆಯಾದಂಥ ವಿಜಯರಾಘ ಪಡವಟ್ಟೆಯವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಥ್ಯಾಂಕ್ ಯು, ಧನ್ಯವಾದ. ಓಕೆ, ನೋಡ್ಬೋದು ಪುರುಷರು ಮಹಿಳೆಯರು ಎಲ್ಲರೂ ಕೂಡ ಸೇರಿಕೊಂಡು ಇಲ್ಲಿ ಶ್ರಮದಾನ ಮಾಡ್ತಾ ಇದ್ದಾರೆ. ಇಲ್ಲೊಬ್ಬರು ಮಹಿಳೆ ಇದ್ದಾರೆ. ಮೇಡಮ್, ತುಜೆ ನಾಮ್ ಕಾಲೆ? ಮುಜೆ ನಾವು ಅನಿತಾ. ಮುಜೆ ನಾಮ್ ಶ್ರೇಯಾ. ನೆಕ್ಸ್ಟ್ ನನಗೆ ಬರೋದಿಲ್ಲ, ಆದರೂ ಕೂಡ ನಿಮ್ಮನ್ನು ತುಂಬ ಖುಷಿ ಆಯಿತು ನನಗೆ. ಆ್ಯಕ್ಚುಲಿ ಒಳ್ಳೆಯ ಸೇವೆಯನ್ನು ಮಾಡ್ತಾ ಇದ್ದೀರಾ ಎಲ್ಲರೂ ಕೂಡ ಸೇರಿಕೊಂಡು. ಸೊ ನಿಮಗೆ ಈ ಥರ ಒಂದು ಕೆಲಸ ಮಾಡೋದು ಎಷ್ಟು ಖುಷಿ ಆಗ್ತಿದೆ, ಎಷ್ಟು ನೀವು ರೆಡಿಯಾಗಿ ಬಂದಿದ್ದೀರಾ ಅಂತ? ನಾವು ತುಂಬ ಖುಷಿಯಿಂದ ಬಂದಿದ್ದೇವೆ. ನಮಗೆ ಒಂದು ಚಾನ್ಸ್ ಸಿಕ್ಕಿದೆ ಇದೊಂದು ಸೇವೆ ಮಾಡಲಿಕ್ಕೆ. ನಾವು ಎಲ್ಲರ ಜೊತೆ ಸೇರಿ ತುಂಬ ಖುಷಿಯಿಂದ ಕೆಲಸ ಮಾಡ್ತಿದ್ದೇವೆ. ನಮಗೆ ಒಂದು ಅಭಿಮಾನ, ನಮ್ಮದೇ ಊರಿದ್ದು, ನಮ್ಮದೇ ಊರಲ್ಲಿ ಒಂದು ದೇವಸ್ಥಾನ ಉಂಟು. ಕೆಲಸ ಮಾಡಲು ನಮಗೆ ತುಂಬ ಅಭಿಮಾನ ತಂದಿದೆ. ಈಗ ತುಂಬ ಜನ ಕೆಲವರು ಇರ್ತಾರೆ ಅಂಧ ಧರ್ಮೀಯರು ಅಂತ, ಅವರು ಕ್ರಿಶ್ಚಿಯನ್ಸು, ಅವರು ಮುಸ್ಲಿಮ್ಸ್, ಅವರು ಹಿಂದೂ. ಕ್ರಿಶ್ಚಿಯನ್ಸ್ನವರು ಹಿಂದೂ ಧರ್ಮ ದೇವಸ್ಥಾನಕ್ಕೆ ಹೋಗುವಂಗಿಲ್ಲ, ಆ ಥರ ಒಂದು ಭಾವನೆ ತುಂಬ ಮಂದಿಗೆ ಇರ್ಬೋದು. ಆದರೆ ನೀವು ಇವತ್ತು ನಿಜಕ್ಕೂ ಕೂಡ ಸಾಕ್ಷಿಯಾಗಿ ನಿರೂಪಿಸಿ ತೋರಿಸಿರುವಂಥದ್ದು. ನಮಗೆ ಇಲ್ಲಿ ಯಾವುದು ಕೂಡ ಧರ್ಮಭೇದ ಇಲ್ಲ, ನಮ್ಮದೆಲ್ಲ ಕೂಡ ಸೇವೆ ಅನ್ನೋದು, ದೇವರಿಗೆ ಸೇವೆ ಅನ್ನೋದು ತೋರಿಸಿಕೊಟ್ಟಿವಿ. ಇದರ ಬಗ್ಗೆ ನೀವು ಏನು ಹೇಳ್ತೀರಾ? ನಮಗೆ ಜಾತಿ ಧರ್ಮ ಯಾವುದೂ ಇಲ್ಲ, ನಾವೆಲ್ಲರೂ ಒಂದೇ. ನಮ್ಮ ಊರಲ್ಲಿ ಇರುವಾಗ ನಾವೆಲ್ಲರೂ ಜೊತೆ ಕೂಡಿ ನಾವು ಕೆಲಸ ಮಾಡಬೇಕು, ಅದೇ ನಮಗೆ ಖುಷಿ. ಎಸ್, ಉಜಿರೆಯ ಸಂತ ಆಂಥೋನಿ ಚರ್ಚ್ನ ಸಂಘ ಸಂಸ್ಥೆಗಳ ಜೊತೆಗೆ ಸರ್ವಧರ್ಮ ಸಮನ್ವಯ ಅನ್ನುವಂಥ ಆಯೋಗ ಎಲ್ಲರೂ ಕೂಡ ಸೇರ್ಕೊಂಡು ಅಂತ ಹೇಳಿದ್ರೆ ಅವರು ಇರುವಂಥ ಆ ಆಯೋಗನೇ ಹಾಗೆ ನಾವೆಲ್ಲರೂ ಕೂಡ ಒಂದೇ, ಇಲ್ಲಿ ಯಾವುದೇ ಧರ್ಮಭೇದ ಇಲ್ಲ ಅನ್ನೋಂಥ ಒಂದು ಆಯೋಗ ಕೂಡ ಇದೆ. ಅವರೆಲ್ಲರೂ ಕೂಡ ಸೇರಿಕೊಂಡು ಇವತ್ತು ಉಜಿರೆಯ ಜನಾರ್ದನ ಸ್ವಾಮಿ ದೇವಸ್ಥಾನದಲ್ಲಿ ಶ್ರಮದಾನ ಮಾಡಿರುವಂಥದ್ದು. ಮಾರ್ಚ್ 3ರಿಂದ ಮಾರ್ಚ್ 11ರವರೆಗೆ ಬ್ರಹ್ಮಕಲಶ, ರಾಜಗೋಪುರ ಉದ್ಘಾಟನೆ ಮತ್ತು ಬ್ರಹ್ಮರಥ ಪುಷ್ಪರಥ ಸಮರ್ಪಣೆ ಇರುವಂಥದ್ದು. ಅದಕ್ಕೋಸ್ಕರ ಇಲ್ಲಿ ಯಾವುದೇ ಕೂಡ ಧರ್ಮಭೇದ ಇಲ್ಲ, ನಾವೆಲ್ಲರೂ ಕೂಡ ಮನುಷ್ಯರು, ನಮ್ಮದೆಲ್ಲ ಒಂದೇ ಧರ್ಮ, ಅದು ಮನುಷ್ಯ ಧರ್ಮ ಅನ್ನೋದನ್ನು ಇವರು ಇವತ್ತು ತೋರಿಸಿಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಆದಿತ್ಯ ಶೆಟ್ಟಿ ಜೊತೆಗೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ಉಜಿರೆ.